ಅಂತಾರಾಷ್ಟ್ರೀಯ ಲಯನ್ಸ್ ಜಿಲ್ಲೆ 317 ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಬೊಕ್ಕ ಬಿಎಎನ್ಎಂಎಸ್ ಕುಡ್ಲ ತಾಲೂಕು ಸಮಿತಿ ಮಹಿಳಾ ಘಟಕದ ಒಟ್ಟು ಸೇರಿಗೆಡು ತಪಸ್ಯ ಫೌಂಡೇಶನ್ ವತಿರ್ದು ಶೌರ್ಯದ ಪುದರಡು ಸಾಹಸಿಲಿನ ಗೌರವಿಸವನ ಕಾರ್ಯಕ್ರಮವನ್ನು ಶನಿವಾರ ಕುಡ್ಲದ ಪೂರಭವನ ನಡಪಾಯಿರು. ಕಾರ್ಯಕ್ರಮ ಪಾಲ್ಪಡಿದ ದಿಕ್ಸೂಚಿ ಭಾಷಣ ಮಲ್ತಿನ ಪುಗರ್ತದ ಅಂಕಣಕಾರ್ತಿ, ಚಿತ್ರನಟಿ, ಚಿತ್ರ ನಿರ್ದೇಶಕಿಯರು, ಸಮಾಜ ಸೇವಕಿಯರು ರೂಪಾ ಅಯ್ಯರ್ ವೇದ ಕಾಲರ್ದಲ ಪೊಂಜೋಲೆಗ್ ಗೌರವನ ಕೊರೊಂದು ಬೈದೇರು. ಪೊಂಜೋಲೆಡ ಕೀರ್ತಿ ಕ್ಷಮೆನೆ ಯಾನ್ ಪಂಡದು ಕೃಷ್ಣ ಪರಮಾತ್ಮೆ ಭಗವದ್ಗೀತೆಡು ಪಂತೇರು. ದಶ ಮಹಾವಿದ್ಯೆಡು ದೇವಿ ತನ್ನ ಶಕ್ತಿ ಬೋಡೆ ಬೋಡು ಪಂಡದು ತೋಜಾದ್ ಕೊಡ್ತಾಳು. ಅಂಚಾದು ಪೊಂಜೋಲು ತಂಕ್ಲಿನ ಚೈತನ್ಯ ಶಕ್ತಿಯನ್ನು ಜಾಗೃತ ಮಲ್ದದು ಸಾಧನೆ ಮಲ್ಪೊಡು ಪಂಡ ತೆರಿಪಾಯರು. ಆದ್ರೂ ಆ ಭಗವತಿ ಮಹಾಕಾಳಿ ಯಾಕೆ ಎಲ್ರಿಗೂ ಬೇಕು? ನೀವು ದಶಮಹಾವಿದ್ಯೆಯನ್ನ ನೋಡ್ತಾ ಹೋದ್ರು, ಅಷ್ಟಸಿದ್ಧಿಗಳನ್ನ ನೋಡ್ತಾ ಹೋದ್ರು, ಸಪ್ತ ಮಾತೃಕೆಯನ್ನ ನೋಡ್ತಾ ಹೋದ್ರು, ಭಾರತ ಮಾತೆಯನ್ನ ನೋಡ್ತಾ ಹೋದ್ರು, ದಶಮಹಾವಿದ್ಯೆಯಲ್ಲಿ ದೇವಿ ಎಲ್ಲಾ ಅವತಾರಗಳಲ್ಲೂ ತೋರಿಸಿದಾಳೆ ನನ್ನ ಶಕ್ತಿ ಬೇಕೇ ಬೇಕು ಅಂತ. ಎಸ್ಪೆಷಲಿ ಧೂಮಾವತಿ ಅವತಾರದಲ್ಲಂತೂ ಅವಳು ಗಂಡ ಇಲ್ಲದೆ ಇರುವಂತ ಮಹಿಳೆಯಾಗಿ ಕೂಡ ತಾನು ಶಕ್ತಿ ಸ್ವರೂಪಿ ಅಂತ ತೋರಿಸಿದಾಳೆ. ಅಂದ್ರೆ ಮಹಿಳೆಗೆ ಯಾವಾಗ್ಲೂ ಯಾರೋ ಒಬ್ರು ಬೇಕೇ ಬೇಕು ಅಂತಿಲ್ಲ. ತಂದೆನೇ ಬೇಕು, ಗಂಡನೇ ಬೇಕು, ಮಕ್ಕಳೇ ಬೇಕು ಪ್ರೊಟೆಕ್ಟ್ ಮಾಡಕ್ಕೆ ಅಂತಿಲ್ಲ. ಅಂತ ಶಕ್ತಿಯನ್ನ ಪುರುಷನೇ ಕೂತು ಪೂಜೆ ಮಾಡ್ತಾನೆ ಅಂದ್ರೆ ಆ ಶಕ್ತಿಗೆ ಇರುವ ತಾಕತ್ತನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಏನ್ ಗೊತ್ತಾ, ಇನ್ನೊಂದು ಮಾಡರ್ನ್ ಯುಗದಲ್ಲಿ ತುಂಬಾ ಕಾಂಪಿಟೇಷನ್ಗೆ ಹೋಗ್ತಾರೆ ಹುಡುಗಿರು. ನಾನು ಪುರುಷರಿಗೆ ಸರಿಸಮಾನಳು ಅಂತ ತೋರಿಸ್ಕೋಬೇಕು ಅಂತ ಯಾವ್ದನ್ನು ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ದೇ ಶುಡ್ ಫೀಲ್ ದಟ್ ನಾವೆಲ್ಲರಿಗಿಂತ ವಿಶೇಷ ಜೀವಿಗಳು, ವಿಶೇಷ ಚೈತನ್ಯ ಇರುವಂತಹ ವ್ಯಕ್ತಿಗಳು, ವಿಶೇಷ ಶಕ್ತಿಯನ್ನ ಒಳಗೊಂಡಿರುವಂತಹ ವ್ಯಕ್ತಿಗಳು ಅಂತ. ಕಾರ್ಯಕ್ರಮನು ತುಡರ್ ಬೆಳಗಾದ ಉದಿಪನ ಮಲ್ತಿನ ಅಂತಾರಾಷ್ಟ್ರೀಯ ಲಯನ್ಸ್ ಜಿಲ್ಲೆ 317 ಡೀತ ಜಿಲ್ಲಾ ಗವರ್ನರ್ ಲಯನ್ ಭಾರತಿ ಬಿಎಂ ಪೊಂಜೋಲು ತಂಕ್ಲಿನ ಪರಿಶ್ರಮ, ಕಾಳಜಿ, ತ್ಯಾಗದ ಮೂಲಕ ಇಡೀ ಕುಟುಂಬದ ಭದ್ರತೆಯಾದುಪ್ಪುವಲು ಇಂಚಿನ ಪೊಂಜೋಲಿಗೂ ವಿಶ್ವ ಮಹಿಳಾ ದಿನಾಚರಣೆದ ಶುಭಾಶಯಲು ಪಂಡ ತೆರಿಪಾಯರು. Today we are acknowledged your contributions of your sacrifices and your dedication and providing comfort and dignity to those who in need. Let us use this day to not only for celebrate, but it is a recommit ourselves to the supporting and empowering women in all aspects of life. I should really mention about the star of our day, Mr. Reshma Girish Shetty, Mr. Girish Shetty and Haridasan and Mr. Ajwani for your great support by running over to 950 kilometers for about the 23 days to the support of Tapasya Foundation and raising the funds of build world class and palliative care of in Mangalore. I wholehearted thank to you all for the behalf of our Lions District 317. ಬಾಲ್ಯದ ಕ್ಯಾನ್ಸರ್ನ ಗುಣಮಲ್ಪೊಲಿ ಪನ್ಪಿನ ಧ್ಯೇಯ ವಾಕ್ಯಂದೀದು ಸಮಾಜದ ತಿಳುವಳಿಕೆ ಮೂಡಿಸಾವನ ನೆಟ್ಟಡು ಕಾಲಿ 23 ದಿನಕ್ಲೆಡು ಮುಂಬೈರ್ದು ಕುಡ್ಲಗ್ 150 ಕಿಲೋಮೀಟರ್ ಬಲ್ತದ ಬತ್ತದ ವಿಶ್ವ ದಾಖಲೆ ಮಲ್ತಿನ ಗಿರೀಶ್ ಶೆಟ್ಟಿ, ರೇಷ್ಮಾ ಗಿರೀಶ್ ಶೆಟ್ಟಿ ದಂಪತಿಲೇನು ಅದ್ದೂರಿ ಮೆರವಣಿಗೆದ ಮೂಲಕ ಕಾರ್ಯಕ್ರಮಗಳೇ ತಂದು ಬತ್ತೇರು. ರೂಪಾ ಅಯ್ಯರ್, ಲಯನ್ ಭಾರತಿ ಬಿಎಂ, ಡಾಕ್ಟರ್ ಆಶಾ ಜ್ಯೋತಿ ರೈ, ಸಚಿತಾ ನಂದಗೋಪಾಲ್ರಿಗೂ ಗೌರವಾರ್ಪಣೆ ಸಂದಾಯರು. ಅಪೂರ್ವ ಸಾಧನೆ ಮಲ್ತಂದುಪ್ಪುನ ಗಿರೀಶ್ ಶೆಟ್ಟಿ, ರೇಷ್ಮಾ ಗಿರೀಶ್ ಶೆಟ್ಟಿ ದಂಪತಿ, ಕುಮಾರಿ ಅಜ್ವಾನಿ ದಂಪತಿ, ಹರಿದಾಸನ್ ನಾಯರ್ ದಂಪತಿಲೇನು ಮಾನಾದಿಗೆ ಮಲ್ತೇರು. ರೇಷ್ಮಾ ಶೆಟ್ಟಿ ಅವರ ತಾಯಿ ಹಾಗೂ ಕುಟುಂಬಸ್ಥರು
ನಡೆಯುತ್ತಿರುವ ನಿಟ್ಟೋಡಿ ನಂದಬೆಟ್ಟು ಕುಟುಂಬದ the victory of both the runners, I would only like to talk about Mrs. Reshma Shetty on this day, on Women's Day, being a general manager of a reputed company and taking so many days off, who has to immediately report to her office this Monday is ಬಿಲ್ ಗೇಟ್ಸ್ ಹೇಳಿದ್ದು ನೆನಪಾಗ್ತದೆ. ರೇಷ್ಮಾ ಮತ್ತು ಗಿರೀಶ್ ದಂಪತಿಯ ಕನಸನ್ನು ದೊಡ್ಡದಾಗಿಸುವಲ್ಲಿ ಅದಕ್ಕೆ ಪೋಷಣೆಯನ್ನು ಭರವಸೆಯನ್ನು ಒದಗಿಸಿಕೊಟ್ಟ ಅವರ ತರಬೇತುದಾರ ಕುಮಾರ್ ಅಜ್ವಾನಿ, ಸ್ವತಃ ಆಟಗಾರ, ಓಟಗಾರ, ದಾಖಲೆಗಳ ಸರದಾರರು ಹಸನ್ ನಾಯರ್ ಮತ್ತು ಅವರ ಶ್ರೀಮತಿಯವರು ಸಮ್ಮಾನವನ್ನು ಸ್ವೀಕರಿಸಲಿದ್ದಾರೆ. A 72-kilometer Kadlunga Challenge finisher at the world's toughest ultra run of 161 kilometers. Jaisalmer to Longewala, that is on December 2024. He has run 500 plus full marathons with a best time of 66 minutes. A best time of 2 hours 26 minutes. 500 plus half marathons with a best time of 66 minutes. 500 plus 10 kilometer runs with the best time of 31 minutes. He has done 80 plus ultra marathons. ಪ್ರಶಾಂತ್ ಶೆಟ್ಟಿ, ಹರಿಣಿ ಶೆಟ್ಟಿ, ನಯನಾ ಶೆಟ್ಟಿ ಬೊಕ್ಕ ಅರವಿಂದ ಕುಮಾರ್ ಸನ್ಮಾನಿತರನ್ನ ಪರಿಚಯ ಮಾಡಿದ್ದಾರೆ. ವೇದಿಕೆ ಮಿತ್ತುಪುನ ಸಾಧಕೀರ್ನ ಸಾಧನೆ ತ್ಯಾಗದ ಎದುರುಡು ಶಾಸಕಿಯಾಯಿನ ಎನ್ನ ಸಾಧನೆ ದಾಲಾತ್ ಕ್ಯಾನ್ಸರ್ ಜೋಗ್ಲೆಗಾದು 4 ತಿಂಗಳದಲೈ ದಾನಿಲಿನ ಸಹಕಾರದ್ದು 25 ಲಕ್ಷ ಕೊರ್ಪೆ ಪಂಡದು ಲೇಸ್ಟ್ ಪಾಲ್ಪಡೆಯಿನ ಕುಡ್ಲ ದಕ್ಷಿಣ ಶಾಸಕಿಯರು ವೇದವ್ಯಾಸ್ ಕಾಮತ್ ಭರವಸೆ ಕೊರಿಯರು. ಮಹಿಳೆಯರಿಗಾಗಿ ಜಿಮ್ ಅನ್ನ ನಾವು ಮಾಡಿಕೊಡ್ಬೋದು. ಮನೆ ಮನೆಯಲ್ಲಿ ಜಿಮ್ ಮಾಡಿಕೊಡ್ಲಿಕ್ಕೆ ಸರ್ಕಾರದಲ್ಲ ಯಾವ ವ್ಯವಸ್ಥೆಗಳಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಪ್ರೈವೇಟ್ ಹೌಸಸ್ ಗವರ್ಮೆಂಟ್ ವೋಂಟ್ ಗಿವ್ ಮನಿ. ನಾನು ಯಾಕೆ ಹೇಳಿದೆ ಅಂತಂದ್ರೆ ಇದು ಹೇಳ್ತಿರಲಿಲ್ಲ, ಅವ್ರು ಹೇಳಿ ಅಂತ ಕಳೆದ ಹೇಳ್ತೀವಿ. ಅದಕ್ಕಾಗಿ ಒಂದು ವಾರ್ಡಿಗೆ ಒಂದು ಜಿಮ್ ಅನ್ನ ಮಹಿಳೆಯರಿಗಾಗಿ ಸರ್ಕಾರಿ ಜಾಗದಲ್ಲಿ ಒಂದು 5 ಸೆಂಟ್ ಜಾಗದಲ್ಲಿ ಮಾಡುವಂಥದ್ದನ್ನ, ಖಾಲಿ ಜಾಗ ಸಿಗಬೇಕು, ಗವರ್ಮೆಂಟ್ ಲ್ಯಾಂಡ್ ಬೇಕು. ನಾವು ಎಲ್ಲೋ ಒಂದು ಕಡೆ ಸರ್ಕಾರದ ನಿಯಮಗಳನ್ನ ನನಗೆ ಈಗ ಹೇಳುವಂಥ ಸಮಯಗಳು ಅಲ್ಲ. ಅವರಿಗೆ ಪಾಪ ಹೆಗಡೆ ಅವರಿಗೆ ಒಳ್ಳೇದು ಮಾಡಬೇಕು ಅಂತ ಭಾವನೆ ಇದೆ, ಆದರೆ ಅದರ ಸರ್ಕಾರದ ನಿಯಮಗಳು ಗೊತ್ತಿಲ್ಲ. ಸರ್ಕಾರದ ನಿಯಮಗಳು ಎಷ್ಟಿದೆ ಅಂತ ಹೇಳಿದ್ರೆ, ಒಂದು ಬೀಳುವಂತ ಸರ್ಕಾರಿ ಕಟ್ಟಡ ಈಗ ನಾನು ಹೋಗಿ ಒಂದು ಕೈಯಲ್ಲಿ ಮುಟ್ಟಿದ್ರೆ ಕಟ್ಟಡ ಬೀಳುತ್ತೆ, ಆದ್ರೆ ನಾನು ಅದು ಬೀಳಲ್ಲ ಅಂತ ಹೇಳಿದ್ರೆ ಅದು ತೆಗಿಬೇಕು ಅಂತ ಹೇಳಿದ್ರೆ ಸರ್ಕಾರದ ನಿಯಮಗಳಲ್ಲಿ 1 ವರ್ಷ ಬೇಕು. ದೇರ್ ಇಸ್ ಅ ಪ್ರೊಸೀಜರ್. ಹಾಗಾಗಿ ಎಲ್ಲೋ ಒಂದು ಕಡೆ ಪ್ರೈವೇಟ್ ಮನೆಗಳಿಗೆ ಎಷ್ಟೇ ಬಡವರಿರಲಿ, ಈಗ ಬಡವರಿಗೆಲ್ಲ ಒಂದು ಕಡೆ ಅಕ್ಕಿ ಕೊಡ್ತಾರೆ, ಬಡವರಿಗೆಲ್ಲ ಒಂದು ಕಡೆ 2,000 ರೂಪಾಯಿ ಕೊಡ್ತಾರೆ, ಕರೆಂಟ್ ಫ್ರೀ ಕೊಡ್ತಾರೆ. ಇದು ಸರ್ಕಾರದ ನಿಯಮಗಳು. ಬಡವರಿಗೆ ಜಿಮ್ ಮಾಡಿ ಕೊಡಬೇಕು ಅಂತ ಹೇಳೋದು ಸರ್ಕಾರದ ಯಾವತ್ತು ಬಡವರಿಗೆ ಬಿಡಿ. ವೇದವ್ಯಾಸ ಕಾಮತ್ರು, ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳಿಗೂ ನೇರವಾದ ನನ್ನ ಕಿಚೆಯ ಹಣದಿಂದ ನಾನು ಮಾಡಬೇಕು. ಹಾಗಾಗಿ ಸರ್ಕಾರದಿಂದ ಆಗುವುದು ಸರಿ. ನಾನು ಜಿಮ್ಗಳು ಮಾಡಿಕೊಡ್ಬೇಕು, ನನ್ನ ಕ್ಷೇತ್ರದಲ್ಲಿ 1 ಲಕ್ಷ ಮನೆಗಳಿದ್ದಾವೆ. ಹಾಗಾಗಿ ನಾನು ಇದನ್ನು ಏನು ಹೇಳಿದೆ ಅಂತ ಹೇಳಿದ್ರೆ, ನೀವು ಓಪನ್ ಆಗಿ ಹೇಳಿದ ಕೂಡಲೇ ನಮಗೆ ಮುಗಿದಾರ. ಇನ್ನೊಂದ್ಸಲ ಸಭಿತಕ್ಕೆ ಬಂದು ಇನ್ವಿಟೇಷನ್ ಕೊಟ್ಟರೆ ನಾನು ಬರೋದೇ ಇಲ್ಲ, ಓಡೋಗ್ತೇನೆ. ನನಗೆ ಆಗುದಿಲ್ಲ ಮಾಡೋದು. ಯಾಕಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಆಗುವಂತ ನಾನೇನು ಹೇಳ್ತೇನೆ, ಸರಿ ತಪಸ್ಯ ಫೌಂಡೇಶನ್ ಕಾಮಗಾರಿ ಕೆಲಸ ಕಾರ್ಯಗಳು ನಡೀತದೆ, 25 ಲಕ್ಷ ರೂಪಾಯಿ ನಾನು ಕಲೆಕ್ಷನ್ ಮಾಡಿ ಕೊಡ್ತೇನೆ, ಸರಿ ಇನ್ನೊಂದು 5 ಲಕ್ಷ ಜಾಸ್ತಿ ಮಾಡಿಕೊಡಿ, ಅದು ಸಮರ್ಥ ಇದ್ದೇನೆ. ನನಗೆ 35 ದೇವಸ್ಥಾನದ ಜೀರ್ಣೋದ್ಧಾರ ಅಧ್ಯಕ್ಷ ನಾನು. ತಿಳ್ಕೊಳ್ಳಿ, ಆಸ್ ಆನ್ ಟುಡೇ ಮಂಗಳೂರು ನಗರದಲ್ಲಿ 35 ದೇವಸ್ಥಾನ ಜೀರ್ಣೋದ್ಧಾರ ಅಧ್ಯಕ್ಷ. ಒಂದೊಂದು ದೇವಸ್ಥಾನಕ್ಕೆ 30, 40, 50 ಲಕ್ಷ ರೂಪಾಯಿ ಡೊನೇಷನ್ ಕಲೆಕ್ಷನ್ ಮಾಡಿ ಕೊಡ್ಬೇಕು. ನಾನು ಕೊಡ್ತಾ ಇದ್ದೇನೆ, ಸಾಮರ್ಥ್ಯ ಇದೆ, ಅಂತ ತಾಕತ್ತಿದೆ. ಹಾಗಂತ ತಪಸ್ಯ ಫೌಂಡೇಶನ್ ಕೆಲಸ ನೋಡಿ 36ಕ್ಕೆ ನಾನು ಕಮಿಟ್ಮೆಂಟ್ ಮಾಡಿ ಹೋಗ್ತಾ ಇದ್ದೇನೆ. ಹಾಗಾಗಿ ನಾನು ಯಾರ ಹತ್ರ ಕೇಳಬೇಕು? ಸರಿ, ಯಾರ ಹತ್ರ ಕೇಳ್ತೇನೆ, ಅವ್ರದ್ದು ಏನೋ ಸರಿಯಾದ ದಾಖಲೆಗಳನ್ನ ಇಟ್ಕೊಂಡು ನಂತರ ಬಂದ್ರೆ ತೊಂದರೆ ಇಲ್ಲ, ಅವ್ರದ್ದು ಕೂಡ ಏನೋ ಒಂದು ತಪ್ಪಿದ್ದ ದಾಖಲೆಗಳನ್ನ ಇಟ್ಕೊಂಡು ನಂತರ ಬರ್ತಾರೆ, ನಾನು ಅದನ್ನು ಅಟೆಂಡ್ ಮಾಡಲೇಬೇಕು. ಕೆಎಂಸಿ ಆಸ್ಪತ್ರೆದ ಪುಗರ್ತದ ವೈದ್ಯರು ಡಾಕ್ಟರ್ ಹರ್ಷಪ್ರಸಾದ್ ಎಲ್, ಆಸರೆ ಚಾರಿಟೇಬಲ್ ಟ್ರಸ್ಟ್ದ ಚೇರ್ಪರ್ಸನ್ ಡಾಕ್ಟರ್ ಆಶಾ ಜ್ಯೋತಿ ರೈ,
ಬಾಲ ನ್ಯಾಯಮಂಡಲಿದ ಸಚಿತಾ ನಂದಗೋಪಾಲ್, ಸವಿತಾ ನವೀನ್ ಹೆಗ್ಡೆ ಕಾರ್ಯಕ್ರಮಡು ಪಾಲ್ಪಡೆದಿದ್ದೇರು. ಭರತನಾಟ್ಯ ಕಲಾವಿದರು ಸುನೀತಾ ಶೆಟ್ಟಿ ಗಣೇಶನ ಸ್ತುತಿ ಪಂಡದ ನೃತ್ಯ ಮಲ್ತೇರು. ದಿವ್ಯ ವಸಂತ್ ಶೆಟ್ಟಿ ಪ್ರಾರ್ಥನೆ ಪಂಡೇರು. ತಪಸ್ಯ ಮ್ಯಾನೇಜಿಂಗ್ ಟ್ರಸ್ಟಿ ಸಬಿತಾ ರಮನಾಥ್ ಶೆಟ್ಟಿ ಸಭೆ ನೆತ್ಕೊಂಡೇರು. ಸ್ವಯಂ ಪ್ರೇರಿತ ದಾನಿಲೆಗ್ ಗೌರವಿಸಾಯರು. ಡಾಕ್ಟರ್ ಮಂಜುಳಾ ಶೆಟ್ಟಿ ಬೊಕ್ಕ ಪ್ರಶಾಂತ್ ಶೆಟ್ಟಿ ಕಾರ್ಯಕ್ರಮ ನಿರೂಪಣೆ ಮಲ್ತೇರು. ನವೀನ್ ಹೆಗ್ಡೆ ಸೊಲ್ಮೆ ಸಂದಾಯರು.